ಮಂಜೇಶ್ವರ ಪಂಚಾಯತ್ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಗೂ ಮೀನು ಮಾರುಕಟ್ಟೆ ನಿರ್ಜೀವ. ರಸ್ತೆ ಬದಿಯಲ್ಲೇ ಮೀನು ಮಾರಾಟ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮಂಜೇಶ್ವರ ಪಂಚಾಯತ್ ನಿರ್ಮಿಸಿದ ಶಾಪಿಂಗ್ ಕಾಂಪ್ಲೆಕ್ಸ್ ಹಾಗೂ ಮೀನು ಮಾರುಕಟ್ಟೆ ನಿರ್ಲಕ್ಷ್ಯಕ್ಕೆ ಗುರಿಯಾಗಿ ನಿರ್ಜೀವವಾಗಿ ಪರಿಣಮಿಸಿದೆ. ಇಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವುದು ಕೇವಲ ಒಂದು ಗುಜರಿ ಅಂಗಡಿ ಮತ್ತು ಒಂದು ಸೈಕಲ್ ರಿಪೇರಿ ಅಂಗಡಿ ಮಾತ್ರ. ಶಾಪಿಂಗ್ ಕಾಂಪ್ಲೆಕ್ಸ್ನ 5ಕ್ಕಿಂತ ಹೆಚ್ಚು ಕೊಠಡಿಗಳು ಹಲವು ವರ್ಷಗಳಿಂದ ಖಾಲಿಯಾಗಿಯೇ ಇವೆ. ಮೀನು ಮಾರಾಟಕ್ಕಾಗಿ ಕಟ್ಟಡದ ನೆಲಮಹಡಿಯನ್ನು ವಿಶೇಷವಾಗಿ ಸಜ್ಜುಗೊಳಿಸಲಾಗಿತ್ತು. ಆದರೆ ಪ್ರಸ್ತುತ ಅಲ್ಲಿ ಗುಜರಿ ಅಂಗಡಿ ಕಾರ್ಯನಿರ್ವಹಿಸುತ್ತಿದೆ. ಇದರಿಂದಾಗಿ ಮೀನು ಮಾರಾಟ ಸಂಪೂರ್ಣವಾಗಿ ರಸ್ತೆ ಬದಿಯಲ್ಲೇ ನಡೆಯುತ್ತಿದೆ. ಮಂಜೇಶ್ವರ ಬ್ಲಾಕ್ ಕಚೇರಿಯ ಸಮೀಪದಲ್ಲಿರುವ ಈ ಕಟ್ಟಡ ನಿರ್ಮಾಣವಾಗಿ 20 ವರ್ಷಗಳು ಕಳೆದಿದ್ದರೂ ಉದ್ದೇಶಿತ ಫಲಿತಾಂಶ ಸಾಧಿಸಲು ಸಾಧ್ಯವಾಗಿಲ್ಲ ಎಂಬುದು ಸ್ಥಳೀಯರು ಮತ್ತು ವ್ಯಾಪಾರಿಗಳ ಆರೋಪವಾಗಿವೆ. ಮಂಜೇಶ್ವರ ಪಂಚಾಯತಿನ ವ್ಯಾಪ್ತಿಯಲ್ಲಿ ಬರುವಂಥ ಮಂಜೇಶ್ವರ ಫಿಶ್ ಮಾರ್ಕೆಟ್, ಮಂಜೇಶ್ವರ ಬ್ಲಾಕ್ ಪಂಚಾಯತಿನ ಮುಂಭಾಗದಲ್ಲಿರುವಂಥ ಫಿಶ್ ಮಾರ್ಕೆಟ್ ಪಂಚಾಯತಿನ ಕಟ್ಟಡದ ಒಳಗೆ ಕಾರ್ಯನಿರ್ವಹಿಸುತ್ತಿಲ್ಲ. ಪಂಚಾಯತಿ ನಿಗದಿಪಡಿಸಿದಂಥ ಮೀನು ಮಾರ್ಕೆಟಿನ ಒಳಗಡೆ ಮೀನು ವ್ಯಾಪಾರ ನಡೆಯುವುದಿಲ್ಲ. ಎಲ್ಲ ಮೀನು ಮಾರಾಟಗಾರರು ಬ್ಲಾಕ್ ಪಂಚಾಯತಿನ ಮುಂಭಾಗದಲ್ಲಿ ವ್ಯಾಪಾರ ನಡೆಸುತ್ತಿದ್ದಾರೆ. ರಸ್ತೆ ಬದಿಗಳಲ್ಲಿ ವ್ಯಾಪಾರವನ್ನು ನಡೆಸುತ್ತಿದ್ದಾರೆ. ರಸ್ತೆ ಬದಿಗಳಲ್ಲಿ ವ್ಯಾಪಾರ ನಡೆಸುವವರಿಗೆ ನಾವು ವಿರೋಧವಲ್ಲ. ಆದರೆ ಮೀನು ವ್ಯಾಪಾರವನ್ನು ಪಂಚಾಯತಿ ನಿಗದಿಪಡಿಸಿದಂಥ ಕಟ್ಟಡದ ಒಳಗಡೆ ನಡೆಸಬೇಕು. ಯಾಕಂತೇಳಿದರೆ ಬ್ಲಾಕ್ ಪಂಚಾಯತಿಗೆ ಅಗತ್ಯ ಕಾರ್ಯಗಳಿಗೆ ಬರುವಂಥ ಜನರಿಗಾಗಿ ವಾಹನಗಳನ್ನು ನಿಲುಗಡೆ ಮಾಡಬೇಕಾದ್ರೆ ಅತ್ಯಂತ ಕಷ್ಟಕರವಾಗ್ತದೆ. ಆದ್ದರಿಂದ ಮೀನು ಮಾರುಕಟ್ಟೆಯನ್ನು ಪಂಚಾಯತ್ ಈಗಿನ ಆಡಳಿತ ಮುತುವರ್ಜಿಯನ್ನು ವಹಿಸಿಕೊಂಡು ಮೀನು ಮಾರುಕಟ್ಟೆಯಲ್ಲಿ ಮೀನು ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದೇ ರೀತಿಯಲ್ಲಿ ತನ್ನ ಕೈವಶ ಇಟ್ಟುಕೊಂಡಿರುವಂಥ ಮೀನು ಮಾರುಕಟ್ಟೆಯ ಒಳಗಡೆ ಅನೇಕ ಚಟುವಟಿಕೆಗಳು ವ್ಯಾಪಾರಗಳು ನಡೆಯುತ್ತಿದೆ. ಅದಕ್ಕೆ ಕಡಿವಾಣವನ್ನು ಹಾಕಬೇಕಂತೇಳಿ ನಾವು ಈ ಮೂಲಕ ಜನತೆಯ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಬದಲಾಗಿ ಬಂದ ಪಂಚಾಯತ್ ಆಡಳಿತ ಸಮಿತಿಗಳು ಈ ಸಮಸ್ಯೆಗೆ ಗಂಭೀರವಾಗಿ ಸ್ಪಂದಿಸಿಲ್ಲ ಎಂಬ ಆರೋಪ ವ್ಯಕ್ತವಾಗಿದೆ. ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ 2 ಶೌಚಾಲಯಗಳು ಸೇರಿದಂತೆ ಹಲವು ಸೌಲಭ್ಯಗಳಿದ್ದರೂ ಸ್ವಚ್ಛತೆ ಇಲ್ಲದ ದುಸ್ಥಿತಿ ನಿರ್ಮಾಣವಾಗಿದೆ. ಸುತ್ತಮುತ್ತಲಿನ ಪ್ರದೇಶ ಕಸದ ಗುಡ್ಡೆಯಾಗಿ ಮಾರ್ಪಟ್ಟಿದೆ. ರಸ್ತೆ ಬದಿಯ ಮೀನು ಮಾರಾಟದಿಂದಾಗಿ ಸಂಚಾರ ತೊಂದರೆಗಳು ಸಹ ಸಾಮಾನ್ಯವಾಗಿವೆ. ಸಾರ್ವಜನಿಕರಿಗೆ ಅಸೌಕರ್ಯ ಉಂಟು ಮಾಡುತ್ತಿರುವ ಈ ಪರಿಸ್ಥಿತಿಯಲ್ಲಿ ಹೊಸ ಆಡಳಿತ ಸಮಿತಿಯಾದರೂ ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತು ಮೀನು ಮಾರುಕಟ್ಟೆಯನ್ನು ಪುನರ್ಜೀವಗೊಳಿಸಿ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಮತ್ತು ವ್ಯಾಪಾರಿಗಳು ಆಗ್ರಹಿಸಿದ್ದಾರೆ.